ನಮ್ಮ ಜಿಲ್ಲೆ ಕಲಾವಿದರ ಆಘಾರ. ಸಾಂಸ್ಕೃತಿಕ ಮತ್ತು ಕಲಾ ಕ್ಷೇತ್ರದಲ್ಲಿ ಹಲವಾರು ದಿಗ್ಗಜರು ಇಲ್ಲಿ ಜನ್ಮ ತಾಳಿದ್ದಾರೆ. ಇಲ್ಲಿನ ಅವಶ್ಯಕತೆಯನ್ನ ಮನಗಂಡು ರಂಗಾಯಣವನ್ನ ಇಲ್ಲಿಗೆ ನೀಡಲಾಗಿದೆ ಎಂದು ಸಚಿವೆ ಡಾಕ್ಟರ್ ಜಯಮಾಲಾ ಹೇಳಿದರು. ಆದಿ ಉಡುಪಿಯಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಹಾಗೂ ಜಿಲ್ಲಾಡಳಿತಗಳ ಆಶ್ರಯದಲ್ಲಿ ನಡೆದ ರಂಗಮಂದಿರ ಮತ್ತು ರಂಗಾಯಣದ ಶಂಕುಸ್ಥಾಪನೆ ನೆರವೇರಿಸಿದರು. ಬಳಿಕ ಮಾತನಾಡಿದ ಅವರು, ರಾಜ್ಯೋತ್ಸವ ಪ್ರಶಸ್ತಿಗೆ ಆಯ್ಕೆ ಮಾಡುವಾಗ ಉಡುಪಿ ಜಿಲ್ಲೆಯಿಂದ ಸಾಕಷ್ಟು ಸಂಖ್ಯೆಯಲ್ಲಿ ಸಾಧಕರು ಸಿಕ್ಕಿದ್ರು. ಇಂತಹ ಕಲಾವಿದರ ಕಲಾ ಪೋಷಕರ ಜಿಲ್ಲೆಗೆ ರಂಗಮಂದಿರ ಮತ್ತು ರಂಗಾಯಣದ ಅವಶ್ಯಕತೆ ಇದೆ ಎನ್ನುವುದನ್ನು ಮನಗಂಡು ಇದನ್ನ ನೀಡಲಾಗಿದೆ. ಇವುಗಳ ಮೂಲಕ ಜಿಲ್ಲೆಯ ಕಲಾ ಪ್ರಪಂಚಕ್ಕೆ ಹೊಸ ಆಯಾಮ ಸಿಗಲಿದೆ ಎಂದು ಹೇಳಿದರು. ಈ ಸಲ ನಾವು ಈ ರಾಜ್ಯೋತ್ಸವ ಪ್ರಶಸ್ತಿಯನ್ನ ಆಯ್ಕೆ ಮಾಡುವ ಸಂದರ್ಭದಲ್ಲಿ ನಮಗೊಂದು ಸಣ್ಣ ಅನುಭವವಾಯಿತು. ನಾವು ಹೀಗೆ ಮೊದಲನೇ ಪಟ್ಟಿಯನ್ನ ತಯಾರು ಮಾಡ್ಕೊಳ್ತಾ ಇದ್ವಿ. ಆ ಮೊದಲ ಪಟ್ಟಿಯನ್ನ ತೆಗೆದುಕೊಳ್ಳುವಾಗ ಅತಿ ಹೆಚ್ಚು ಕಲಾವಿದರು, ವಿವಿಧ ಕ್ಷೇತ್ರಗಳಲ್ಲಿ ಅತಿ ಹೆಚ್ಚು ಕಲಾವಿದರು ಉಡುಪಿ ಜಿಲ್ಲೆಯಿಂದ ನಮಗೆ ಸಿಕ್ಕಿರ್ತಕ್ಕಂಥದ್ದು. ಅತಿ ಹೆಚ್ಚು ಅದನ್ನ ನಮಗೆ ಕಡಿಮೆ ಕಡಿತಗೊಳಿಸ್ಲಿಕ್ಕೆ ಯಾವ ಕಡೆ ತಿರುಗಿದ್ರು ಕೂಡ ಎಂತ ಮಹಾನುಭಾವರು ಈ ಭಾಗದಲ್ಲಿದ್ದಾರೆ, ಎಂತ ಸಾಧಕರು. ಇವರೆಲ್ಲರಿಗೂ ಕೂಡ ರಂಗಾಯಣದಂತಹ ಒಂದು ಕೇಂದ್ರವನ್ನ ಇಲ್ಲಿ ತಂದಾಗ ಒಂದು ಕಡೆ ರಂಗಾಯಣದ ಮುಖಾಂತರ ಕಲೆ ಸರಸ್ವತಿ ಇನ್ನು ಮುಂದೆ ರಂಗಮಂದಿರ ಮತ್ತು ರಂಗಾಯಣದ ಮೂಲಕ ರಂಗಮಂದಿರಕ್ಕೆ 2 ಕೋಟಿ ರೂಪಾಯಿ ಬಿಡುಗಡೆ ಮಾಡಲಾಗಿದೆ. ಈಗಾಗಲೇ 50 ಲಕ್ಷ ರೂಪಾಯಿಯನ್ನ ಜಿಲ್ಲಾಡಳಿತ ಬಿಡುಗಡೆಗೊಳಿಸಿದೆ. ರಂಗಾಯಣಕ್ಕೆ 5 ಕೋಟಿ ರೂಪಾಯಿ ಅಂದಾಜು ವೆಚ್ಚವನ್ನು ಇರಿಸಲಾಗಿದ್ದು, ಮುಂದಿನ ಬಜೆಟ್ನಲ್ಲಿ ಇನ್ನು ಹೆಚ್ಚಿನ ಅನುದಾನವನ್ನು ನೀಡುವುದಾಗಿ ತಿಳಿಸಿದ್ರು. ಈ ಜಾಗದಲ್ಲಿ 2 ಕೋಟಿಯನ್ನ ಈಗಾಗಲೇ ಬಿಡುಗಡೆ ಮಾಡಲಾಗ್ತಿದೆ. ರಂಗಮಂದಿರಕ್ಕೆ ಈಗಾಗಲೇ ಜಿಲ್ಲಾಧಿಕಾರಿಯವರು 50 ಲಕ್ಷವನ್ನ ಬಿಡುಗಡೆ ಮಾಡಿದ್ದಾರೆ. ಬಹುಶಃ ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ನಾವು ಅಂದಾಜು ವೆಚ್ಚ 5 ಕೋಟಿ ಆಗ್ಬೋದೇನೋ ಅಂತ ಅನ್ಕೊಂಡಿದ್ದೀವಿ. ಮುಂದಿನ ಇದಕ್ಕೆ ಸಂಬಂಧಪಟ್ಟಂತೆ ಈ ಕೆಲಸ ಕಾರ್ಯಗಳನ್ನು ನಾವು ಮುಂದುವರಿಸ್ತೀವಿ. ಮುಂದಿನ ಬಜೆಟಲ್ಲೂ ಕೂಡ ಇದಕ್ಕೆ ಇನ್ನಷ್ಟು ಹೆಚ್ಚಿನ ಅನುದಾನವನ್ನು ಬಿಡುಗಡೆ ಮಾಡಿ ಬಹಳಷ್ಟು ಬೇಗ ಈ ಒಂದು ಜಾಗದಲ್ಲಿ ಸರಸ್ವತಿಯನ್ನು ತಂದು ಕೂರಿಸುವಂತಹ ಇಲ್ಲಿ ಕಲಾವಿದರಿಗೆ ರಂಗಕರ್ಮಿ ಗೋಪಾಲಕೃಷ್ಣ ನಾಯಿರಿ ಅವರು ಮಾತನಾಡಿ, ನಮ್ಮ ನಾಟಕಗಳು ತಾಲೀಮು ಇಲ್ಲದೆ ಸೋಲುತ್ತಿವೆ. ರಂಗಾಯಣದಲ್ಲಿ ಸರಿಯಾದ ತಾಲೀಮು ಕೊಠಡಿ ಅಗತ್ಯ ಎಂದು ಸಚಿವರಲ್ಲಿ ಮನವಿ ಮಾಡಿದ್ರು. ರಂಗಾಯಣಕ್ಕೆಂದೇ ನಿಗದಿಯಾಗಿದ್ದ ಸ್ಥಳದಲ್ಲಿ ಅದು ನಿರ್ಮಾಣವಾಗಲಿದೆ. ರಂಗಮಂದಿರಕ್ಕೆ ಇಲ್ಲಿಯೇ ಪಕ್ಕದಲ್ಲಿ ಇನ್ನೊಂದು ಸ್ಥಳವನ್ನು ಜಿಲ್ಲಾಧಿಕಾರಿ ಸೂಚಿಸಿದ್ದು, ಅಲ್ಲಿ ನಿರ್ಮಿಸುವ ಬಗ್ಗೆ ಚರ್ಚಿಸಲಾಗುತ್ತಿದೆ ಎಂದರು. ಈ ಸಂದರ್ಭ ಜಿಲ್ಲಾಧಿಕಾರಿ ಪ್ರಿಯಾಂಕಾ ಮೇರಿ ಫ್ರಾನ್ಸಿಸ್, ಅಪರ ಜಿಲ್ಲಾಧಿಕಾರಿ ವಿದ್ಯಾಕುಮಾರಿ, ತಾಲೂಕು ಪಂಚಾಯತ್ ಅಧ್ಯಕ್ಷೆ ನಳಿನಿ ಪ್ರದೀಪ್ ರಾವ್, ರಂಗಾಯಣ ನಿರ್ದೇಶಕ ಮಹೇಶ್ ಪಾಟೀಲ್, ರಂಗ ಸಮಾಜದ ಸದಸ್ಯರಾದ ಎಲ್ ಕೃಷ್ಣಪ್ಪ, ಉಮಾ ಬಾರಿಗಿಡಗಿ, ಶ್ರೀಪಾದ್ ಭಟ್, ಸಹನಾ ಪಿಂಜಾರ, ಇಡಗುಂಜಿ ಮಹಾಗಣಪತಿ ಯಕ್ಷಗಾನ ಮಂಡಳಿಯ ಮುಖ್ಯಸ್ಥ ಕೆರೆಮನೆ ಶಿವಾನಂದ ಹೆಗಡೆ, ನಾಟಕ ಅಕಾಡೆಮಿಯ ಸದಸ್ಯ ಬಾಸುಮ ಕೊಡಗು ಉಪಸ್ಥಿತರಿದ್ದರು. ಪಲ್ಲವಿ ಸಂತೋಷ್, ವಿ4 ನ್ಯೂಸ್ 24/7 ಉಡುಪಿ.